ತುಳುನಾಡು ದೈವಾರಾಧನೆ ಮತ್ತು ನಾಗಾರಾಧನೆಯ ಜೊತೆಗೆ ಕಾರಣಿಕ ಮೆರೆದ ಶಕ್ತಿಗಳು ನಂಬಿಕೊಂಡು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಇಂತಹ ಧಾರ್ಮಿಕ ಶಕ್ತಿ ಕೇಂದ್ರದ ಅರ್ಚಕರಾಗಿ ದುಡಿಯುವ ಅವರಿಗೆ ಭದ್ರತೆಯೇ ಇಲ್ಲದೆ ಅಸಹಾಯಕರಾಗಿದ್ದಾರೆ. ಜೊತೆಗೆ ಸರ್ಕಾರದ ಸೌಲಭ್ಯಗಳು ಸಿಗದೆ ಅನುಭವಿಸ್ತಾ ಇರುವ ತೊಂದರೆ ಹೇಳತೀರದು. ಪರಶುರಾಮನ ಸೃಷ್ಟಿ ತುಳುನಾಡಿನ ಆರಾಧನಾ ಶಕ್ತಿಗಳನ್ನ ಪೂಜಿಸಿ ಆರಾಧಿಸಿಕೊಂಡು ಬಂದವರು ಕರಾವಳಿಯ ಜನರು. ಯಾವುದೇ ಶುಭ ಸಮಾರಂಭಗಳಿರಲಿ, ಉದ್ಯೋಗದ ಅವಕಾಶ ಸಿಗಲಿ, ಸ್ಥಳೀಯ ಧಾರ್ಮಿಕ ಕೇಂದ್ರಗಳಿಗೆ ತೆರಳಿ ಅಲ್ಲಿಯ ಗರಡಿಯ ಅರ್ಚಕರಲ್ಲಿ ತಮ್ಮ ಬೇಡಿಕೆಗಳನ್ನ ಇಟ್ಟು ದೇವರಲ್ಲಿ ಪ್ರಾರ್ಥಿಸೋದು ಇಲ್ಲಿನ ತುಳುವರ ವಾಡಿಕೆ. ಆದರೆ ಇಂತಹ ಶ್ರದ್ಧಾ ಕೇಂದ್ರದ ಅರ್ಚಕರಿಗೆ ಏನಿದೆ ಜೀವನದ ಭದ್ರತೆ? ಇವರು ಅರ್ಚಕ ವಸಂತ ಪೂಜಾರಿ. ಉಡುಪಿ ಜಿಲ್ಲೆಯ ಕಟಪಾಡಿ ಕುರ್ಕಾಲು ಬ್ರಹ್ಮ ಬೈತರ್ಕಳ ಗರಡಿಯ ಅರ್ಚಕರಾಗಿ ಸುಮಾರು 3 ದಶಕಗಳ ಕಾಲ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸುತ್ತಾ ಸೇವೆಯಲ್ಲಿ ತೃಪ್ತಿಯನ್ನ ಕಂಡವರು. ತಮ್ಮ ದೈನಂದಿನ ಜೀವನ ಸಾಗಿಸಲು ಕೃಷಿಯನ್ನ ನಂಬಿ ಅದರಲ್ಲಿ ಬಂದ ಆದಾಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಇಂದು ವಿಧಿಯಾಟ ನೋಡಿ ವಸಂತ ಪೂಜಾರಿ ದೇಹದ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಇಂದು ಅನಾರೋಗ್ಯದಲ್ಲಿರುವ ಇವರ ಬಾಳು ಬೆಳಕಾಗಬೇಕಾಗಿದೆ. ವಸಂತ ಪೂಜಾರಿಯವರು ಕುರುಕಾಲು ಗರಡಿ ಮನೆತನದವರು. ದುಡಿಮೆಗಾಗಿ ಬೇರೆ ಬೇರೆ ಅವಕಾಶಗಳಿದ್ರೂ ಕುಲದೇವರಾದ ಬ್ರಹ್ಮ ಬೈದರ್ಕಳ ಸೇವೆ ಮಾಡಲು ಊರಲ್ಲಿಯೇ ನಿಂತುಕೊಂಡವರು. ಬ್ರಹ್ಮದೇವರು ಮತ್ತು ಭಕ್ತರ ನಡುವೆ ಭಕ್ತರ ಕಷ್ಟಗಳನ್ನ ಹೇಳಿ ಪ್ರಾರ್ಥಿಸಿ ಭಕ್ತರ ಮತ್ತು ದೇವರ ನಡುವೆ ಕೊಂಡಿಯಾಗಿ ಕೆಲಸವನ್ನ ಮಾಡಿದವರು. ಇಂದು ಮಾತನಾಡಲಾಗದೆ ಕೈಕಾಲುಗಳ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಹೆಂಡತಿ ಮಕ್ಕಳಿಬ್ಬರು ಇವರ ಸೇವೆಯನ್ನ ಮಾಡುತ್ತಿದ್ದಾರೆ. ಜೀವನ ಪೂರ್ತಿ ದೈವ ದೇವರುಗಳ ಸೇವೆ ಮಾಡಿದ ಇವರು ಇಂದು ಕಷ್ಟದ ದಿನಗಳಲ್ಲಿ ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಕುರ್ಕಾಲ್ ಗರಡಿಡು 30 ವರ್ಷ నుంచి ಪೂಜಾನ ಮಲ್ಪುವೆರು ಮೇರು ಗರಡಿಡು ಬೊಕ್ಕ ಅಗ್ಗೆಲ್ ದಾನಿ ಮೇರೆಗೆ ತರೆ ಸುತ್ತು ಬತ್ತನೆ ಸರೆ ಸತ್ತು ಬತ್ತದ ಬೂರಿಯರು ಮೇರು ಬೂರ್ದು ಐಡುವಕ್ಕ ಒಂಜಿ ತಿಂಗಳೊಡುಂಚಿ ಆಸ್ಪತ್ರೆ ಉಲ್ಲೇರು ಬೊಕ್ಕ ಎಂಕಲಿಗೆ ಸರ್ಕಾರ ದಾಲಾಂಡಲ ಒಂಜಿ ಸಹಾಯ ಮಲ್ಪುವೆರು ಅನ್ನೋದು ಪನ್ನೊಂದುಲ್ಲ ಎಂಕಲು ಅಂಚಾದುಪ್ಪನಗ ಮಾತೆರ್ಲ ಒಂಜಿ ಊರ್ದಗುಲು ಮಾತ ಬೆರಿಸಾಯ ಅದು ಉಂತುಲೆ ಎನ್ನುವುದು ಎಂಕಲು ಕೇನೊಂದುಲ್ಲ. ಬಿಲ್ಲವ ಸಮಾಜ ಆರಾಧಿಸಿಕೊಂಡು ಬರುವ ಕರಾವಳಿಯ 66 ವೀರ ಪುರುಷರ ಗರಡಿಗಳಲ್ಲಿ ಕೋಟಿ ಚೆನ್ನಯ್ಯರ ದರ್ಶನ ಪಾತ್ರಿ ಮತ್ತು ಗರಡಿಗಳಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುವ ಯಾರಿಗೂ ಸರ್ಕಾರ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ. 2019ರಲ್ಲಿ ನಡೆದ ಬಿಲ್ಲವ ಸಮುದಾಯದ ಬೃಹತ್ ಸಮಾವೇಶ ಗರಡಿ ಅರ್ಚಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅಂತ ಹೋರಾಟ ನಡೆಸಿದ್ರೂ ಯಾವುದೇ ಸೌಲಭ್ಯ ಸಿಗಲಿಲ್ಲ. ಉಡುಪಿ ಜಿಲ್ಲೆಯ ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಧಾರ್ಮಿಕ ಕೇಂದ್ರದ ಅರ್ಚಕರಿಗೆ ಪ್ರಯೋಜನವಾಗುವ ಯೋಜನೆಗಳನ್ನು ತರಬೇಕು ಅನ್ನೋದೇ ನಮ್ಮ ಆಶಯ. ವಸಂತ ಪೂಜಾರಿಯವರಿಗೆ ಸಹಾಯ ಮಾಡಲು ಇಚ್ಛಿಸುವವರು ಗುಲಾಬಿ ಪೂಜಾರ್ತಿ. ಅಕೌಂಟ್ ನಂಬರ್ 063610101412. IFSC ಕೋಡ್ CNRB 00000636. ಗೂಗಲ್ ಪೇ ನಂಬರ್ 9900680994.